ಪರಿಪೂರ್ಣ ಮನಸ್ಸಿನಿಂದ ದೇಶಕ್ಕೆ ಬಂದಿರುವ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡುತ್ತಿರುವ ಕೊರೋನಾ ವಾರಿಯರ್ಸ್ ಸೇವೆ ಶ್ಲಾಘನೀಯ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದರು. ಅವರು ಕಡಬ ಸಮುದಾಯ ಆಸ್ಪತ್ರೆಯಲ್ಲಿ ಕೆಪಿಸಿಸಿ ಸಂಯೋಜಕ ನಂದಕುಮಾರ್ ಮಡಿಕೇರಿಯವರು ಪ್ರಾಯೋಜಿಸಿದ್ದ ಕಿಟ್ ಅನ್ನು ಆಶಾ ಕಾರ್ಯಕರ್ತರಿಗೆ, ಗೃಹ ರಕ್ಷಕ ದಳದ ಸಿಬ್ಬಂದಿ ಹಾಗೂ ಪತ್ರಕರ್ತರಿಗೆ, ಡಿ ದರ್ಜೆ ನೌಕರರಿಗೆ ವಿತರಿಸಿ ಮಾತನಾಡಿದರು. ದೇಶಕ್ಕೆ ಬಂದಿರುವ ಕೊರೋನಾ ಮಹಾಮಾರಿಯ ಎರಡನೇ ಅಲೆ ಬಂದಿದೆ. ಕೊರೋನಾ ನಿಯಂತ್ರಣದಲ್ಲಿ ಸರ್ಕಾರ ವಿಫಲವಾಗಿದ್ದರೂ ಕೊರೋನಾ ವಾರಿಯರ್ಸ್ಗಳ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಈ ಎರಡನೇ ಅಲೆ ಪ್ರಬಲವಾಗಿ ಬರಲಿಕ್ಕೆ ಕಾರಣ ಆಗಿದೆ ಎನ್ನುವಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇದನ್ನು ತಡೆಗಟ್ಟತಕ್ಕಂಥ ಇದು ಉಲ್ಬಣಾವಸ್ಥೆಗೆ ನಿಯಂತ್ರಣ ಮಾಡದಂಥ ಪರಿಸ್ಥಿತಿ ಇದ್ದಾಗ ಇವತ್ತು ಸಂಘ ಸಂಸ್ಥೆಗಳು ಕೂಡ ಈ ಕೊರೋನಾ ನಿಯಂತ್ರಣ ಮಾಡುವಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ಅದರಲ್ಲೂ ಈ ಕೊರೋನಾ ವಾರಿಯರ್ಸ್ ಅಂತ ಹೇಳ್ತಕ್ಕಂಥ ಇವತ್ತು ಆಶಾ ಕಾರ್ಯಕರ್ತರಿರ್ಬೋದು, ಅವರಿಗೆ ಕೆಲವು ತಿಂಗಳಿಂದ ಅವರ ಸಂಭಾವನೆ ಕೂಡ ಸಿಗ್ತಾ ಇಲ್ಲ. ಕೊರೋನಾ ವಾರಿಯರ್ಸ್ಗೆ ಕೆಲವು ಜನಕ್ಕೆ ಸಂಬಳನೂ ಇಲ್ಲದೇ ಇದ್ದರೂ ಕೂಡ ಅವರು ಪರಿಪೂರ್ಣ ಮನಸ್ಸಿನಿಂದ ಕೊರೋನಾ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಾ ಇರೋದು ನಾವು ಮೆಚ್ಚುವಂಥ ಕೆಲಸ. ಆದ್ದರಿಂದ ಈ ದಿವಸ ನಂದಕುಮಾರ್ ಅವರು, ಇಲ್ಲಿಯ ಕೆಪಿಸಿ ಸಂಯೋಜಕರು, ಅವರು ಈ ಕಿಟ್ಟನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ನಿರ್ದೇಶದ ಪ್ರಕಾರ ಮಾಡಿದ್ದಾರೆ. ಇನ್ನೊಬ್ಬ ಸಂಯೋಜಕರಾದಂಥ ಕೃಷ್ಣಪ್ಪರವರು ಒಂದು ಆಂಬುಲೆನ್ಸನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕಿಟ್ ಪ್ರಾಯೋಜಿಸಿದ ನಂದಕುಮಾರ್ ಅವರು ಮಾತನಾಡಿ, ಕೊರೋನಾ ಸಂಕಷ್ಟದಿಂದ ಜನರನ್ನ ಪಾರು ಮಾಡಲು ಕಾಂಗ್ರೆಸ್ ಪ್ರಯತ್ನ ಪಡುತ್ತಿದ್ದು ಅಕ್ಕಿ ಸಾಮಗ್ರಿ, ಆಂಬ್ಯುಲೆನ್ಸ್, ಔಷಧಿಗಳನ್ನು ವಿತರಿಸುವ ಕೆಲಸ ಮಾಡಿದೆ ಎಂದು ಹೇಳಿದರು. ಏನಾದ್ರು ಸಹಾಯ ಮಾಡಬೇಕಂದ್ರೆ ಆಶಾ ಕಾರ್ಯಕರ್ತರು ನಾವು ಆಯ್ಕೆ ಮಾಡ್ಕೊಂಡ್ವಿ. ಬಹುಶಃ ಇವತ್ತು ಆಶಾ ಕಾರ್ಯಕರ್ತರು ಕೊರೋನಾ ಒಂದು ರೋಗ ವಿಶ್ವವ್ಯಾಪಿ ಹರಡ್ತಿರುವ ಸಂದರ್ಭದಲ್ಲಿ ತಾವುಗಳು ತಮ್ಮ ಎಲ್ಲ ಒಂದು ನಿಮ್ಮ ಹಿತವನ್ನು ಕಾಪಾಡದೆ ತಮ್ಮ ಮನೆಯವರನ್ನ ಬಿಟ್ಟು ಇವತ್ತು ಯಾವುದೇ ಭಯ ಬಿಟ್ಟು ಇವತ್ತು ಏನು ಕೊರೋನಾ ನಮ್ಮ ರೋಗ ಪೀಡಿತರಾಗಿದ್ದಾರೆ ಅವರನ್ನ ನೀವು ಆರೈಕೆ ಮಾಡುವುದರ ಮೂಲಕ ಮತ್ತು ಅವರಿಗೆ ಬೇಕಾದಂಥ ಅವಶ್ಯಕತೆ ಇರುವಂಥ ಔಷಧಿಗಳನ್ನ ಕೊಡೋದ್ರ ಮೂಲಕ ನೀವು ಎಲ್ಲ ಆರೋಗ್ಯ ಕಾರ್ಯಕರ್ತರಾಗಿ ಅವ್ರಿಗಿಂತ ಮುಂಚೂಣಿಯಲ್ಲಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನಾವು ಸಹಾಯ ಮಾಡಬೇಕಂತ ಅನಿಸ್ತು. ಆ ದೃಷ್ಟಿಯಿಂದ ನಾವು ಇವತ್ತು ನಿಮಗೆ ಅದ್ರ ಜೊತೆಗೆ ನಮ್ಮ ರಾಷ್ಟ್ರಾಧ್ಯಕ್ಷರು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಕೆಪಿಸಿ ಅಧ್ಯಕ್ಷ ಅಂತ ಡಿ.ಕೆ. ಶಿವಕುಮಾರ್ ನಿರ್ದೇಶನ. ಕಾಂಗ್ರೆಸ್ ವತಿಯಿಂದ ಕಡಬ ತಾಲೂಕಿನ ಕಡಬ, ಶಿರಾಡಿ, ನೆಲ್ಯಾಡಿ, ಕೊಯ್ಲಾ, ಕಾಣಿಯೂರು, ಪಾಲ್ತಾಡಿಯಲ್ಲಿ ಒಟ್ಟು 185 ಕಿಟ್ ಅನ್ನು ವಿತರಿಸಲಾಗಿದೆ. ದೇವಕರ್ ಎಂ, ವಿ4 ನ್ಯೂಸ್, ಕಡಬ.